ಮಕ್ಕಳು ಪೋಷಕರ ಹಾಗೂ ಶಿಕ್ಷಕರ ವೃಂದದ ಮಧ್ಯೆ ಉತ್ತಮ ಬಾಂಧವ್ಯ ಹೊಂದಿದ್ದರೆ ಜಗತ್ತನ್ನೇ ಗೆಲ್ಲಬಹುದೆಂದು ರಾಮಕೃಷ್ಣ ಆಶ್ರಮದ ಜಪಾನಂದ ಸ್ವಾಮೀಜಿ ತಿಳಿಸಿದರು. ಪಾವಗಡ ಪಟ್ಟಣದ ಹೆಸರಾಂತ ಶಾಲೆಯಾದ ಜ್ಞಾನಬೋಧಿನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 30ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸ್ವಾಮೀಜಿ, ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಗಳನ್ನು ಪೋಷಕರಿಗಿಂತ ಶಿಕ್ಷಕರು ಕಂಡುಹಿಡಿಯಲು ಸಾಧ್ಯ. ಇತ್ತೀಚಿನ ದಿನದಲ್ಲಿ ತಂದೆ ತಾಯಿಯ ಒಡನಾಟಕ್ಕಿಂತ ಶಿಕ್ಷಕರ ಒಡನಾಟವೇ ಹೆಚ್ಚು. ಹಾಗಾಗಿ ಪಠ್ಯ ಹಾಗೂ ಜ್ಞಾನದ ಬಗ್ಗೆ ಶಿಕ್ಷಕರು ಹೆಚ್ಚು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ವಿವೇಕಾನಂದರ ವಿಚಾರಧಾರೆಗಳನ್ನು ಮಕ್ಕಳು ತಮ್ಮ ಜೀವನ ಶೈಲಿಯಲ್ಲಿ ಬಳಸಿಕೊಂಡು ತಮ್ಮ ನಿತ್ಯದ ಪಠ್ಯದ ಜೊತೆಯಲ್ಲಿ ಅವರ ಆದರ್ಶವನ್ನು ರೂಢಿಸಿಕೊಳ್ಳಬೇಕು. ಅದು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದರು. ನನ್ನ ಮಗ ಆಕ್ಟರ್ ಆಗಬೇಕು, ನನ್ನ ಮಗ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಯಾವ ತಂದೆ ತಾಯಿನೂ ನನ್ನ ಮಗ ಮಾನವನಾಗಬೇಕು ಅಂತ ಕೇಳಿ ಬಹಳ ಕಷ್ಟ. ಮಾನವೀಯ ಮೌಲ್ಯಗಳು ಏಕಪ್ರಕಾರವಾಗಿ ಬಿದ್ದೋಗ್ತಾ ಇದೆ. ಪೋಷಕರೇ, ಮಕ್ಕಳು ಕಡಿಮೆ ಮಾರ್ಕ್ಸ್ ತಂದರೆ ಅವ್ರ ಮೇಲೆ ಏನು ಹೇಳಬೇಡಿ. ಮಕ್ಕಳು ಒಂದು ಪಕ್ಷ ಅಷ್ಟು ಎಕ್ಸಾಮ್ ಬರೆದು ಒಂದೆರಡರಲ್ಲಿ 2-3 ಮಾರ್ಕ್ಸ್ ಕಡಿಮೆ ಬಂದರೆ ಬೇಜಾರು ಮಾಡ್ಕೋಬೇಡಿ. ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ. ಇದು ನನ್ನ ಒಂದು ಸವಿನಯ ಪ್ರಾರ್ಥನೆ. ಯಾಕೆಂದರೆ ಮಕ್ಕಳು ಅವ್ರನ್ನ ನೀವು ಹೆಂಗೆ ಬೆಳೆಸ್ತೀರಾ, ಅವ್ರು ಹೇಗೆ ದಾರಿ ತೋರ್ತೀವಿ. ಇವತ್ತು ನೀವು ಈ ಶಾಲೆಯಲ್ಲಿ ಆ ಮಕ್ಕಳನ್ನ ತಂದಿದ್ರಿಂದ. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿ ಅನಿಲ್ ಕುಮಾರ್, ಈ ನಮ್ಮ ಸಂಸ್ಥೆಗೆ ಇಂದಿಗೆ 30 ವರ್ಷ ಪೂರ್ಣಗೊಂಡಿದೆ. ಈ ಬಾರಿ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳು, ಪೋಷಕರಿಗೂ ಸಹ ಕ್ರೀಡೆ ಹಮ್ಮಿಕೊಂಡಿದ್ದು ಅದರಲ್ಲಿ ಗೆದ್ದಂತಹ ಎಲ್ಲರಿಗೂ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಎಂದರು. ವಿತರಣೆ, ನೈಸರ್ಗಿಕ ವಿಕೋಪ ಉಂಟಾದಾಗ ಪರಿಹಾರ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದು, ಉದಾಹರಣೆಗೆ ಗುಜರಾತ್ ಭೂಕಂಪ, ತಮಿಳುನಾಡಿನಲ್ಲಿ ಸುನಾಮಿ ಮತ್ತು ಚಂಡಮಾರುತ, ಕೇರಳದ. ಈ ವೇಳೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಗಣ್ಯರಿಗೆ ಸನ್ಮಾನ ಸಹ ಮಾಡಲಾಯಿತು. ವರದಿ ನಂದೀಶ್ ನಾಯ್ಕ ಪಿ. ಕಾರ್ಯದರ್ಶಿಗಳು, ಅಧ್ಯಕ್ಷರು ಮತ್ತು ಖಜಾಂಚಿಗಳು, ಅದರ ಜೊತೆಯಲ್ಲಿ ಬಂದಿರತಕ್ಕಂತಹ ಅತಿಥಿಗಳು, ನಿಮ್ಮ ತರಗತಿಗಳಿಗೆ Dashwa